ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲಿದೆ. ಬೆಳಗ್ಗೆಯಿಂದ ನೋಡ್ಬೋದು ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ದಾರೆ. ಮಳೆ ಬಂದರೆ ಇದೊಂದು ಸಮಸ್ಯೆ. ಇಲ್ಲಿ ನಮಗೆ ಬಟ್ಟೆ ಒಣ ಹಾಕಲಿಕ್ಕೆ ಅಷ್ಟೊಂದು ಜಾಗ ಇಲ್ಲ. ಹಾಗಾಗಿ ನಾವು ನೋಡಿ ಈ ರೀತಿಯಾಗಿ ಈ ಗ್ರಿಲ್ಲಲ್ಲೆಲ್ಲ ಬಟ್ಟೆ ಒಣ ಹಾಕೋದು. ಏನು ಮಾಡಲಿ, ಯಾವುದಿಲ್ಲ, ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸುಮಾರು ದಿನ ಆಯ್ತಲ್ಲ ಸಿಗದೆ. ನಿಮ್ಮದು ಬರಬೇಕು ಅಂದ್ಕೊಳ್ತೀನಿ, ಬಟ್ ಟೈಮ್ ಸಿಗ್ತಾ ಇಲ್ಲ. ನನ್ನ ಇನ್ನೊಂದು ಚಾನಲ್ಗೆ ಸ್ವಲ್ಪ ಫೋಕಸ್ ಆಗ್ತಾಯಿದ್ದೀನಿ, ಸ್ವಲ್ಪ ಒಳ್ಳೊಳ್ಳೆ ವಿಡಿಯೋ ಮಾಡುವ ಅಂತ. ಹಾಗೆ ಸ್ವಲ್ಪ ಕಷ್ಟ ಅನಿಸ್ತಾ ಉಂಟು. ಇಲ್ಲ, ಇನ್ನು ನಾನು ರೆಗ್ಯುಲರ್ ಆಗಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡಿ, ಸಿಕ್ಕಾಪಟ್ಟೆ ಗಾಳಿ ಉಂಟು, ನೀವು ನೋಡ್ಬೋದು. ನೋಡಿ ಸೌಂಡ್ ಬರ್ತಿರ್ಬೋದಲ್ಲ, ಸಿಕ್ಕಾಪಟ್ಟೆ ಗಾಳಿ ಇದೆ. ಏನಂತ ಗೊತ್ತಿಲ್ಲ, ಇವತ್ತು ತುಂಬ ಗಾಳಿ ಬರ್ತಾ ಉಂಟು. ಮಳೆ ಇಲ್ಲ, ಹಾಗಾಗಿ ಗಾಳಿ ಇದ್ದಿರಬಹುದು. ಇನ್ನು ನಾನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೀಡಿಯೋಗಳನ್ನ ಮಾಡುವಂಥ, ಬ್ಲಾಗ್ಗಳನ್ನ ಮಾಡುವಂತಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ನಾವು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಚುಲಿ ನಾನಿವತ್ತು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದರೆ, ಸ್ನೇಹಿತರೆ, ನೀವು ತಮ್ಮನೇಲಿ ನೋಡಿ ಅಂದ್ಕೊಂಡಿರ್ಬೋದು, ಗಿಫ್ಟ್ ಮಾಡಿದ್ದು ಯಾರು, ಏನು ಗಿಫ್ಟು ಅಂತ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಎಲ್ಲರಿಗೂ. ಯಾರು ಅನ್ನೋದು ನನಗೆ ಈ ಗಿಫ್ಟನ್ನು ಮಾಡಿದ್ದು ಸೌಮ್ಯ. ಆ್ಯಕ್ಚುಲಿ ನನ್ನ ಬರ್ತ್ಡೇ ಕೊಡಬೇಕಂತ ಪ್ಲ್ಯಾನ್ ಇತ್ತು. ಹಾಗಾಗಿ ಅವಳು ಪ್ಲ್ಯಾನ್ ಮಾಡಿ ಇದನ್ನು ಆರ್ಡ್ರ್ ಮಾಡಿ ತರಿಸಿ ನನಗೆ ಕೊಟ್ಟಳು. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ, ಒಂದು 4 ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಮೊನ್ನೆ ಬಂದಿದೆ. ನಾನು ಹೇಳಿದ್ನಲ್ಲ, ಟೈಮ್ ಇರಲಿಲ್ಲ, ಹಾಗಾಗಿ ನನಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಈಗ ಇದನ್ನು ಸಿಂಪಲಾಗಿ ಒಂದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅನ್ನೋದು. ನನಗಂತೂ ತುಂಬ ಇಂಪ್ರೆಸ್ ಆಗಿದ್ದೀನಿ ನಾನು. ಯಾಕೆ ಅನ್ನೋದನ್ನ ಹೇಳ್ತೀನಿ. ನೋಡಿ, ಸಿಂಪಲಾಗಿ ಈ ರೀತಿ ಪ್ಯಾಕೇಜಲ್ಲಿ ಬಂದಿದೆ. ತುಂಬ ಗಾಳಿ ಇದೆ, ಸ್ವಲ್ಪ ನಿಮಗೆ ಗಾಳಿಯ ಸೌಂಡ್ ಬರ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮ್ಯಾಕ್ಸಿಮಮ್ 5 kg ಕೆಪಾಸಿಟಿನ ತಡೆಯುತ್ತೆ. ಗಾಳಿಗೆ ನಾನು ಟ್ರೈಪಾಡ್ ಆ ಕಡೆ ಆಗ್ತಾ ಉಂಟು, ಅಷ್ಟು ಗಾಳಿ ಬರ್ತಾ ಉಂಟು. ಓಕೆ, ಇದು 5 kg ಕೆಪಾಸಿಟಿನ ತಡೆಯುತ್ತೆ. ಇದು ನನಗೆ ತುಂಬ ಖುಷಿಯಾದ ಇದರ ಲೆಂತು. ಆ್ಯಕ್ಚುಲಿ ಇದನ್ನು ನಾನು ತುಂಬ ಫುಲ್ ಹೈಟ್ ಮಾಡಿಟ್ಟಾಗ 5.57 ಫೀಟ್ ಅಷ್ಟು ಹೈಟ್ ಬರುತ್ತೆ. ಫೋಲ್ಡೇಬಲ್ ಇದೆ, ಇದು ನಾರ್ಮಲ್ ಆಗಿದ್ದು. ಬಲೆ ಅಪ್ಪು, ಬಲೆ, ನನ್ನ ಮಗ ಬಂದು ಹಿಂಕಿ ನೋಡ್ತಿದ್ದಾನೆ, ಏನು ಮಾಡ್ತಿದ್ದಾರೆ ಅಂತ. ಬಲೆ. ಓಕೆ, ಮತ್ತಿನ್ನೇನು, ಇದೆಲ್ಲ ಕಾಮನ್ ಆಗಿರುವಂಥದ್ದು. ಇನ್ನೊಂದು ಎಲ್ಲ ಪಾರ್ಟ್ ಬಂದು ಅಲ್ಯೂಮಿನಿಯಂ. ಇದು 1.2 kg ಅಷ್ಟು ವೆಯ್ಟ್ ಇದೆ. 3 ಸೆಕ್ಷನ್ ಇದೆ. ನನಗೆ ತುಂಬ ಖುಷಿ ಅನಿಸ್ತು. ನಾವು ಅಷ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗೆ ಒಳಗಡೆ ಉಂಟು ಅಂತ. ನೋಡಿ, ಈ ರೀತಿಯಾಗಿ ಇನ್ನೊಂದು ಕವರ್ ಒಳಗೆ ಉಂಟು. ಈ ರೀತಿಯಾಗಿ ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ. ನೋಡಿ, ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ ಇದೆ. ನಾನು ಸ್ವಲ್ಪ ದೂರ ತೋರಿಸ್ತೀನಿ, ಯಾಕಂದ್ರೆ ಸ್ವಲ್ಪ ಲೆಂತ್ ಇರೋದ್ರಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕಲ್ವ. ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ. ನೀವೇನಾದರೂ ಬೈಕಲ್ಲಿ ಏನೋ ತೊಗೊಂಡು ಹೋಗ್ತೀರಿ, ಆ ಕಡೆ ಹೋಗಬೇಕು ಅಂತಂದರೆ ಸಿಂಪಲಾಗಿ ಹಾಕ್ಕೊಂಡು ಹೋಗ್ಬೋದು, ಆರಾಮ್ಸೆ ಹಾಕೊಂಡು ಹೋಗ್ಬೋದು. ಇನ್ನು ಇದರ ಈ ಪೌಚಿನ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ನಿಮ್ಗೆ ನೋಡ್ತಿರ್ಬೋದು, ನೋಡಿ ತುಂಬ ಚೆನ್ನಾಗಿದೆ ಪೌಚು. ಇಲ್ಲೊಂದು ಜಿಪ್ಪರ್ ಇದೆ, ಜಿಪ್ ಫುಲ್ ಇಲ್ಲ, ಹಾಫ್ ಜಿಪ್ ಇದು. ಈ ರೀತಿಯಾಗಿ ನಾವು ಜಿಪ್ ತೆಗೆದ್ರೆ ಒಳಗಡೆ ನಮಗೆ ಟ್ರೈಪಾಡ್ ಕಾಣುತ್ತೆ. ಒಂದು ಪ್ರೊಫೆಷ್ನಲ್ ಅವರು ಯೂಸ್ ಮಾಡುವಂಥ ಟ್ರೈಪಾಡ್ ಇದೆಯಲ್ಲ, ಅದೇ ರೀತಿ ನೋಡಲಿಕ್ಕೆ ಆಲ್ಮೋಸ್ಟು ತುಂಬ ಚೆನ್ನಾಗಿದೆ. ನನಗೆ ಪೌಚಿಯ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿ ಖುಷಿ ಅನಿಸ್ತು. ಓಕೆ, ಬೇರೆ ಎಂತ ಇದರಲ್ಲಿ ಇಲ್ಲ. ಇದು ಟ್ರೈಪಾಡ್ ಈ ರೀತಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ನಿಮಗೊಂದು ಅನ್ಬಾಕ್ಸ್ ಮಾಡೋ ಒಂದು ಫೀಲ್ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಹಾಗೇನೆ ಅದರೊಳಗೆ ಹಾಕಿಟ್ಟಿದ್ದೆ. ಈ ರೀತಿಯಾಗಿ ಟ್ರೈಪಾಡ್ ಬರುತ್ತೆ. ಇದು ಈ ರೀತಿ ನಾನು ಸ್ವಲ್ಪ ಈ ಕಡೆ ಹೋಗ್ತೀನಿ. ಆಗ ನೋಡಿ, ಇಷ್ಟು ದೊಡ್ಡ ಈ ರೀತಿಯಾಗಿರುತ್ತೆ ಟ್ರೈಪಾಡು. ಇಲ್ಲಿ ಮೇಲ್ಗಡೆ ನಿಮಗೆ ಲೆವೆಲ್ ನೋಡಲಿಕ್ಕೆ ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಲೆವೆಲ್ ನೋಡ್ಬೋದು. ನೋಡಿ, ನಿಮ್ಮದು ನೀರಿನ ಡಾಟ್ ನೋಡಿ ಆ ಕಡೆ ಹೋಗ್ತಾ ಉಂಟು, ಏರ್ ಬಬಲ್. ಮತ್ತು ತುಂಬ ಈಸಿಯಾಗಿ ಇದನ್ನು ನಾವು ರಿಮೂವ್ ಮಾಡ್ಬೋದು. ಇದನ್ನು ಬೇಸಿನ್ ಇದೆ ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಕೆಳಗಿಟ್ಟು ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಸಿಂಪಲಾಗಿ ಈ ರೀತಿ ನಾನು ರಿಮೂವ್ ಮಾಡ್ಬೋದು. ಇದಕ್ಕೆ ನಾವು ಮೊಬೈಲ್ ಹೋಲ್ಡರ್ನ ಇದಕ್ಕೆ ಹಾಕೋಬೋದು, ಅಥವಾ ಡಿ ಎಸ್ ಎಲ್ ಕ್ಯಾಮ್ರಾಕ್ಕೆ ಇದನ್ನ
ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಇಲ್ಲೊಂದು ನಿಮಗೆ ಸ್ಕ್ರೂ ಬರುತ್ತೆ, ಈ ಸ್ಕ್ರೂ ಅಂತ ನಾವು ತಿರ್ಗಿಸ್ಕೊಂಡು ಮಾಡ್ಬೋದು. ಸಿಂಪಲಾಗಿ ಈ ಲಾಕನ್ನು ನಾವು ಹೀಗೆ ಮಾಡಿದರೆ ಆಯಿತು. ಇದು ಓಡಾಡ್ತಾ ಉಂಟು, ಟೈಟ್ ಮಾಡ್ಕೊಳ್ತೀನಿ. ಸಿಂಪಲಾಗಿ ಈ ಲಾಕನ್ನು ಹೀಗೆ ಮಾಡಿಕೊಂಡು ನೋಡಿ, ಲಾಕ್ ಇದನ್ನು ಹಾಗೆ ನಾವು ಹೀಗೆ ಇಟ್ಟು ಈ ಲಾಕನ್ನು ಹೇಗೆ ಮಾಡಿ ನಾನು ಬಿಟ್ಟರೆ ಆಯಿತು. ಇದಕ್ಕೆ ಫಿಟ್ಟಾಗಿದೆ, ಇದೇನು ಹೋಗೋದಿಲ್ಲ ಇನ್ನು. ಮತ್ತು ಇದನ್ನು ಇಲ್ಲಿ ಒಂದು ಸ್ಕ್ರೂ ಉಂಟು, ಈ ಸ್ಕ್ರೂವಿಂದ ನಾವು ಇದನ್ನು ನಿಮಗೆ ಪೋರ್ಟ್ರೇಟ್ ಬೇಕಾದರೆ ಪೋರ್ಟ್ರೇಟ್ ಸಹ ಹಾಕೋಬೋದು. ಹೋಲ್ಡ್ರ್ ಹೇಗಿರುತ್ತೆ ಮೊಬೈಲ್ ಫೋಟೋ ಹಾಕೋಬೋದು. ಟೈಟ್ ಮಾಡ್ತೀನಿ. ಇಲ್ಲೊಂದು ಸ್ಕ್ರೂ ಉಂಟು, ಇದನ್ನು ಲೂಸ್ ಮಾಡೋದ್ರಿಂದ ನಿಮಗೆ 360 ಡಿಗ್ರಿ ಫುಲ್ ರೊಟೇಟ್ ಆಗುತ್ತೆ. ಆಮೇಲೆ ಇದು ನಿಮಗೆ ಟ್ರೈಪಾಡು ಆಲ್ಮೋಸ್ಟ್ ಕೆಲವು ಗೊತ್ತಿಲ್ಲದೆ ನಾನು ಸ್ವಲ್ಪ ಡೀಟೇಲ್ ಹೇಳ್ತಿದ್ದೀನಿ ಅಷ್ಟೇ. ಇದು ಇಲ್ಲೊಂದು ಸ್ಕ್ರೂ ಉಂಟು, ಈ ಸ್ಕ್ರೂನ ಟೈಟ್ ಮಾಡಿದ್ದನ್ನು ನಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲಿ ಹಿಡ್ಕೋಬೋದು, ಡೌನ್ ಬೇಕು ಡೌನು ಹಿಡ್ಕೋಬೋದು. ಇದಾದ ನಂತರ ಇನ್ನೊಂದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಅಂತಂದರೆ ಇಲ್ಲೊಂದು ನಿಮಗೆ ಇದೆ ನೋಡಿ, ಇದನ್ನು ನೀವು ಈ ರೀತಿ ತಿರುಗಿಸಿದ್ರೆ ಈ ರೀತಿಯಾಗಿ ಮೇಲೆ ಬರುತ್ತೆ. ಇನ್ನು ಇನ್ನೂ ಇದೆ, ಸ್ವಲ್ಪ ಟೈಟ್ ಇದೆ. ನಾನು ಅದನ್ನು ಯೂಸ್ ಮಾಡ್ತಾ ಸರಿ ಆಗ್ಬೋದು, ನಾನು ಯೂಸ್ ಮಾಡಲಿಲ್ಲ. ಈ ರೀತಿಯಾಗಿ ಇದನ್ನು ನಾವು ಹಾಕೋಬೋದು. ಇನ್ನು ಲೆಂತ್ ಕೇಳ್ತೀರ ಅಂತಂದರೆ ಇಲ್ಲಿ ಮೂರು ಸೆಕ್ಷನ್, 1 2 3 ಸೆಕ್ಷನ್ ಉಂಟು. ಇಲ್ಲಿ 1 2 ಇದು ಮೇಲೆ ಸೇರಿ 3 ಸೆಕ್ಷನ್ ಆಯ್ತು ಇಲ್ಲಿಗೆ ನಮಗೆ. ಇಷ್ಟುದ್ದ ನಾನು ನಿಮಗೆ ಇಟ್ಟು ತೋರಿಸ್ತೀನಿ ಎಷ್ಟು ಉದ್ದ ಇದೆ ಅಂತೇಳಿ. ನನಗೂ ಇದಕ್ಕೂ ಉದ್ದ ಗೊತ್ತಾಗುತ್ತಾಗ ಇದು ಚಿಕ್ಕ ಟ್ರೈಪಾಡ್, ನಾನು ಕ್ಯಾಮ್ರಾವನ್ನು ಅಂದರೆ ಮೊಬೈಲ್ನ ಸ್ವಲ್ಪ ನಾನು ಮೇಲೆ ಇಟ್ಟು ನಾನು ಮಾತಾಡ್ತಿದ್ದೀನಿ, ಇಲ್ಲಂತ ನಿಮ್ಗೆ ಕ್ಲೀನ್ ಗೊತ್ತಾಗಲ್ಲ, ಮುಖ ಕಾಣಲ್ಲ, ಇಲ್ಲ ಸ್ವಲ್ಪ ನಾವು ದೂರ ಹೋಗಿ ಮಾತಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ನಾನು ಜಸ್ಟ್ 3 ಸೆಕ್ಷನ್ ಆಗಿದಾಗ ನನಗೆ ಇಷ್ಟು ಬರುತ್ತೆ. ಇದನ್ನೇನಾದರೂ ನಾನು ಇನ್ನು ಸ್ವಲ್ಪ ಮೇಲೆ ಮಾಡಿದೆ ಅಂತಂದರೆ ನೋಡಿ, ನನ್ನಿಂದ ಮೇಲೆ ಹೋಗ್ತಾ ಉಂಟು. ಇಷ್ಟಕ್ಕೆ ಇದು ಎಂಡು ಆಲ್ಮೋಸ್ಟು ನೋಡಿ, ಇಷ್ಟು ಹೈಟ್ ಉಂಟು. ನನ್ನ ಹೈಟಿಂದ ಸ್ವಲ್ಪ ದೊಡ್ಡದುಂಟು, ಚಿಕ್ಕದು ಉಂಟು. ನನಗೆ ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಈಗ ಈ ಹೈಟಲ್ಲಿ ಇಟ್ಟು ಯೂಸ್ ಮಾಡ್ತೀನಿ. ನನಗೆ ಇದು ಕರೆಕ್ಟಾಗಿದೆ ನೋಡಿ. ಈ ಪೊಸಿಷನ್ ಸಾಕು ನಿಮಗೆ. ಹೋಲ್ಡ್ರಲ್ಲಿ ಬರುತ್ತೆ. ಇನ್ನೊಂದು ಇದ್ರ ಜೊತೆ ಹೋಲ್ಡ್ರ್ ಬರೋದಿಲ್ಲ, ಹೋಲ್ಡ್ರನ್ನ ನಾವು ಬೇರೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 250 ರೂಪೀಸ್ 260 ರೂಪೀಸ್ ಆಗುತ್ತೆ. ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ನಂತರ ಇದೆ ಆ್ಯಕ್ಷನ್ ಪ್ರೋ ಅಂತ ಒಂದು ಕಂಪ್ನಿದು, ತುಂಬ ಚೆನ್ನಾಗಿದೆ, ಅದು ನೀವು ಯೂಸ್ ಮಾಡ್ಬೋದು. ನಾನು ಇಷ್ಟರಲ್ಲಿ ಇಟ್ಟು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ಬರೆದಿದ್ದಾರೆ ಡಿಜಿಟೆಕ್ ಅಂತ, ಕಂಪ್ನಿ ಮಾತ್ರ ಚೈನಾದ್ದು. ಬಟ್ ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ, ನಮಗೆ ಬೇರೆ ಯಾವುದು ಇಲ್ಲ. ಇನ್ನೊಂದು ಇದೆ ಕೊಡಕ್ ಅವ್ರದ್ದಿದೆ. ಕೊಡಕ್ ಅವ್ರದ್ದು ನನಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇದು ಕಂಪೇರ್ ಮಾಡಿದ್ರೆ ಅಷ್ಟೊಂದು ವರ್ತ್ ಅಂತ ಅನಿಸ್ತಿಲ್ಲ, ಹಾಗಾಗಿ ತೊಗೊಂಡೆ ನಾನು. ಇನ್ನೊಂದು ಇಲ್ಲಿ ನಿಮಗೆ ಇದು ಸ್ಕಿಡ್ ಆಗುತ್ತಲ್ಲ ಮೇಲ್ಗಡೆ, ಇದನ್ನು ನೀವು ಯಾವ ಆ್ಯಂಗಲ್ ಬೇಕು ಆ ಆ್ಯಂಗಲ್ ಇಟ್ಟು ಟೈಟ್ ಮಾಡ್ಬೋದು. ನಿಮಗೀಗ ಆ ಕಡೆ ಹಂದಿಡಲ್ಲ, ಇದು ಬೇಕಾದರೆ ಕೆಳಗಿಡ್ಬೋದು. ಮತ್ತು ಇಲ್ಲಿ ಹುಕ್ಕಿದೆ, ಈ ಹುಕ್ಕಿಗೆ ನಾವೇನಾದ್ರು ವೆಯ್ಟ್ ಹಾಕಿಬಿಟ್ರೆ ನಿಮಗೆ ಟ್ರೈಪಾಡ್ ಆ ಕಡೆ ಇಡಲ್ಲ, ಹಂದಾಡೋದೇ ಇಲ್ಲ. ಏನೋ DSLR ಕ್ಯಾಮ್ರಾ ಇಟ್ಟಿರ್ತೀರ ಅಥವಾ ಏನೋ ಕ್ಯಾಮ್ರಾ ಇಟ್ಟಿರ್ತೀರ ನೀವು, ಏನೋ ಸ್ವಲ್ಪ ಆ ಕಡೆ ಆಗುತ್ತೆ. ನಿಮ್ಗೆ ಇಲ್ಲೇನೋ ಸ್ವಲ್ಪ ವೆಯ್ಟ್ ಹಾಕಿದರೆ ಇದು ಏನೂ ಆಗೋದಿಲ್ಲ. ವೆಯ್ಟ್ ಇರೋದ್ರಿಂದ ಆ ಕಡೆ ಅಲ್ಗಡಲ್ಲ. ಇದೊಂದು ಬೆನಿಫಿಟ್ ಇದೆ ಇದರಲ್ಲಿ. ಇದು ಗಿಫ್ಟು ಸೌಮ್ಯ ಮಾಡಿದ್ದು. ಆಲ್ರೆಡಿ ಹೇಳಿ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ, ಆದರೆ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಥ್ಯಾಂಕ್ ಯು ಸೌಮ್ಯ. ಹಾಗೆ ನಾನು ಇನ್ನೂ ಕೆಲವೆಲ್ಲ ಐಟಮನ್ನು ಆರ್ಡ್ರ್ ಮಾಡಿದ್ದೀನಿ. ಆಲ್ಮೋಸ್ಟು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಅದನ್ನು ನಾನು ತೋರಿಸ್ತೀನಿ ಏನು ಅನ್ನೋದು. ಹಾಗೆ ನನ್ನ ಕೆಲವು ಪ್ಲ್ಯಾನ್ ಇದೆ, ಇನ್ನು ಬೇರೆ ಬೇರೆ ರೀತಿಯ ವೀಡಿಯೋ ಮಾಡೋದೆಲ್ಲ. ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮದೇ ತರ್ತೀನಿ. ತುಂಬ ವೀಡಿಯೋಗಳು ಬಾಕಿ ಇದೆ. ನನಗೆ ವ್ಲೋಗ್ನ ನಾರ್ಮಲಿ ನಿಂತ್ಕೊಂಡು ಮಾಡೋದು ಅಷ್ಟು ನನಗೆ ಇಷ್ಟ ಅನಿಸ್ತಿಲ್ಲ. ಹಾಗಾಗಿ ಸ್ವಲ್ಪ ಈ ಪ್ಲೇಸ್ ಬಿಟ್ಟು ಹೊರಗಡೆ ಹೋಗಿ ಎಲ್ಲ ಮಾಡುವಂಥ, ಯಾಕಂದರೆ ಹೊರಗಡೆ ಹೋಗಿ ಮಾಡಲಿಕ್ಕೆ ಮೊಬೈಲೆಲ್ಲ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಒಂದು ಆರ್ಡ್ರ್ ಮಾಡಿದ್ದೀನಿ, ಏನೋ ಅದು ಈಗ ಹೇಳಲ್ಲ, ಸೀಕ್ರೆಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನ ನಾನು. ಓಕೆ ಸ್ನೇಹಿತರೆ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಕೊಡ್ತೀನಿ, ಇಷ್ಟ ಆಯ್ತು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗಲೇ ಕೆಳಗಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮನ್ನು ಮನೋರಂಜನೆ ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.